ಇಡಿಯನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಾಸ್ ಕರ್ಕೇರ್ ಅವರು, ಅದೇ ರೀತಿ ಮುಡಿಪು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್. ಸೋನಿಯಾ ರಾಹುಲ್ ಮುಟ್ಟಕ್ಕೆ ಬಿಡವು, ಮಾಧ್ಯಮಗಳಿಗೆ ಹೆದರಿ ಓಡುವುದಿಲ್ಲ. ಬಿಜೆಪಿಗರೇ ಸಾವಿರ ಸಾವಿರ ಸುಳ್ಳು ಕೇಸುಗಳಾಗಿದರೂ ಸತ್ಯ ಸಾಯುವುದಿಲ್ಲ. ಮಾಧ್ಯಮಗಳಿಗೆ ಹೆದರಿ ಓಡುವುದಿಲ್ಲ. ಬಿಜೆಪಿಗರೇ ಸಾಯುವುದಿಲ್ಲ. ಅಚ್ಚೇ ದಿನ ಎಂದು ಸುಳ್ಳು ಹೇಳುವವರಲ್ಲ. ಸಾವಿರಾರು ಜನ ಹೇಳಿಗಳಂತೆ ಚೂ ಬಿಡಬೇಡಿ. ಪ್ರವಾದಿ ನಿಂದನೆ ಮಾಡತಕ್ಕಂತಹ ಘೋಷವಾಕ್ಯವನ್ನು ಇಟ್ಟುಕೊಂಡು ಯುವತಿಯಿಂದ ಬೃಹತ್ ಪ್ರತಿಭಟನಾ ಸಭೆಯು ರಾಜರವರ ನೇತೃತ್ವದಲ್ಲಿ ಅಧ್ಯಕ್ಷರಾದಂತಹ ಹಾಗೂ ಬ್ಲಾಕ್ ಮಟ್ಟದ ಎಲ್ಲ ನಾಯಕರುಗಳ ನೇತೃತ್ವದನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ನಾವು ಇರತಕ್ಕಂತಹ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಸರ್ಕಾರವು ಮಾಡ್ತಾ ಇದೆ. ಈ ಒಂದು ಬಿಜೆಪಿ ಸರ್ಕಾರದ ಬೃಹತ್ತಾದಂತಹ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ಊರಿನ, ಈ ನಾಡಿನ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್. ಆತ್ಮೀಯ ಬಂಧುಗಳೇ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಯುವ ಕಾಂಗ್ರೆಸ್ ಸಮಿತಿ ಮುಡಿಪು ಬ್ಲಾಕ್ ಇದರ ಆಶ್ರಯದಲ್ಲಿ ರಾಜಕೀಯ ಪ್ರೇರಿತ ಸೇಡು ಮತ್ತು ದ್ವೇಷದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ಅಗ್ನಿಪಥ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕ ಪರಿಷ್ಕರಣೆ ಹಾಗೂ ಪ್ರವಾದಿಯವರನ್ನು ನಿಂದಿಸಿದ ಬಿಜೆಪಿ ನಾಯಕಿಯನ್ನು ಬಂಧಿಸಲು ಆಗ್ರಹಿಸಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನಾ ಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪ್ರಶಾಂತ್ ಕಾಜೂರ್ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಒಂದು ಸಭೆಯಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಚಂದ್ರಾಸ್ ಕರ್ಕೇರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಕೆಪಿಸಿಸಿ ಪ್ರಚಾರ ಸಮಿತಿಯ ಸಂಯೋಜಕರಾಗಿರುವಂತಹ ಉಮರುಲ್ ಫಾರೂಕ್ ಅವರು ನಮ್ಮ ಜೊತೆಗಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ತುಂಬೆ ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮ್ಲಾನ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಹಿರಿಯ ಮುಖಂಡರು ಆಗಿರ್ತಕ್ಕಂತಹ ಪದ್ಮನಾಭ್ ನರಿಂಗಾನ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನರಿಂಗಾನ ವಲಯ ಅಧ್ಯಕ್ಷರು, ನಮ್ಮೆಲ್ಲರ ಸ್ನೇಹಿತರು ಆಗಿರ್ತಕ್ಕಂಥ ಹನೀಫ್ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ನಿಯಾಜ್ ರವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಜೇರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲತಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಇರಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆಗ್ನೆಸ್ ಡಿಸೋಜಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮ್ಲಾ ಇವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ರಜಿಯಾರ್ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೈಲಜಾ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಚ್ಚುಣಿ ಘಟಕದ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಸಿರ್ ನಡುಪದವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ಸ್ನೇಹಿತರಾಗಿರ್ತಕ್ಕಂಥ ಹೈದರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪ್ರವೀಣ್ ಆಳ್ವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ನವಾಜ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜೋಸೆಫ್ ನರಿಂಗಾನ್ ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನರಿಂಗಾನ ಕೈರಂಗಳ ಇರಾ ವಲಯ ಅಧ್ಯಕ್ಷರಾದ ಅಶ್ರಫ್ ಅವರು ನಮ್ಮ ಜೊತೆಗಿದ್ದಾರೆ. ಪಜೀರ್ ವಲಯ ಅಧ್ಯಕ್ಷರಾದ ಯೂಸುಫ್ ಪಾಣೇಲ್ ರವರು ನಮ್ಮ ಜೊತೆಗಿದ್ದಾರೆ. ಬಾಳೆಪುಣಿ ವಲಯ ಅಧ್ಯಕ್ಷರಾದ ಜಗದೀಶ್ ಪಲಾಯಿರ್ ಅವರು ನಮ್ಮ ಜೊತೆಗಿದ್ದಾರೆ.
ಆಮೇಲೆ ತುಂಬೆ ವಲಯ ಆಗಿರತಕ್ಕಂಥ ಜಗದೀಶ್ ಗೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಅಸಂಘಟಿತ ಕಾರ್ಮಿಕರ ಸಂಘದ ನಮ್ಮ ಮುರಳೀಧರ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಪುದು ಪಂಚಾಯತ್ನ ಭಾಸ್ಕರ್ ರೈ ಅವರು ನಮ್ಮ ಜೊತೆಗಿದ್ದಾರೆ, ರಫೀಕ್ ಬಜೀರ್ ಅವರಿದ್ದಾರೆ, ಸೀತಾರಾಮ್ ಮಾನ್ಯ ಬಜೀರ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಕುರ್ನಾಡ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸೂಫಿ ಕುಂಜಾಜಿ ಅವರಿದ್ದಾರೆ, ರಹಮಾನ್ ಚಂದೇರ್ಗಳಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಇಮ್ತಿಯಾಜ್ ಬಜೀರ್ ಅವರಿದ್ದಾರೆ, ಬಜೀರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಪಾಣೇಲ್ ರವರಿದ್ದಾರೆ, ರಫೀಕ್ ಗೋಳಿಪಡ್ಬಿ ಇದ್ದಾರೆ. ಎಲ್ಲ ವಲಯ ಅಧ್ಯಕ್ಷರುಗಳನ್ನು, ಕೃಷಿ ಕಿಸಾನ್ ಘಟಕದ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಡಿಸೋಜಾರ್ ಅವರಿದ್ದಾರೆ, ಬಾಳಪಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶರೀಫ್ ರವರು, ಬಶೀರ್ ಅವರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು, ವಲಯ ಅಧ್ಯಕ್ಷರುಗಳನ್ನು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳನ್ನು, ಪ್ರತಿಯೊಬ್ಬರನ್ನು ಕೂಡ ಸನ್ಮಾನ್ಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರತಕ್ಕಂತಹ ಬಿಜೆಪಿ ನೇತೃತ್ವದ ಮೋದಿಜಿಯವರ ಸರ್ಕಾರದ ತನಿಖಾ ಸಂಸ್ಥೆಗಳ ದುರ್ಬಳಕೆಯನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ ಹೆದರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ನಮ್ದು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಬಡವರ ಪಕ್ಷ, ಪ್ರಾಮಾಣಿಕರ ಪಕ್ಷ. ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಸುಮಾರು ವರ್ಷಗಳ ಕಾಲ ಈ ದೇಶವನ್ನು ಆಳಿ ಸ್ವಾವಲಂಬನೆಯತ್ತ ಕೊಂಡೊಯ್ದಂತಹ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಹಲವಾರು ತ್ಯಾಗಗಳನ್ನ ಮಾಡಿದೆ. ಇದೀಗ ರಾಷ್ಟ್ರೀಯ ನಾಯಕರುಗಳನ್ನ, ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಹೆದರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಘಂಟಾಘೋಷವಾಗಿ ನಾವು ಈ ಒಂದು ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತು ಈ ಭಾಗದ ಮತದಾರರು ಮತ್ತು ನಾಗರಿಕ ಬಂಧುಗಳು ಒಗ್ಗಟ್ಟಾಗಿ ನಾವು ಹೇಳ್ತಾ ಇದ್ದೇವೆ, ನಾವು ಯಾವುದೇ ರೀತಿಯ ಸುಳ್ಳು ಕೇಸುಗಳಿಗೆ ಹೆದರುವವರಲ್ಲ. ನಾವು ನಮ್ಮ ನಾಯಕರುಗಳ ಕೈ ಬಲಪಡಿಸಲು ಯಾವತ್ತೂ ಕೂಡ ನಾವು ಸಿದ್ಧರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ಸಾರುವುದಕ್ಕೋಸ್ಕರವಾಗಿ ಇವತ್ತು ನಾವು ಮಾನ್ಯ ಶಾಸಕರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಅವರ ಸಲಹೆ ಮೇರೆಗೆ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಪಕ್ಷಕ್ಕೆ ಬಡವರ ಬಗ್ಗೆ ಕಾಳಜಿ ಇದೆ. ನಮ್ಮ ಪಕ್ಷಕ್ಕೆ ಸಾಮಾನ್ಯ ನಾಗರಿಕನ ಮೇಲೆ ಮಾಡತಕ್ಕಂಥ ಕಳಕಳಿಯ ಜವಾಬ್ದಾರಿ ಇದೆ. ಈ ಕಾರಣಕ್ಕಾಗಿ ನಾವು ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಜನಪರ ಆಗಿರತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಪ್ರತಿಪಕ್ಷ ಅನ್ನುವ ರೀತಿಯಲ್ಲಿ ನಾವು ಟೀಕಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಇದನ್ನೇ ನಮ್ಮ ಔದಾರ್ಯವನ್ನೇ ನಮ್ಮ ಒಂದು ರೀತಿಯಲ್ಲಿ ಬೇಜವಾಬ್ದಾರಿಯುತವಾಗಿ ದುರ್ಬಳಕೆ ಮಾಡಿಕೊಂಡು ನಮ್ಮ ನಾಯಕರುಗಳನ್ನೇ ಜೈಲಿಗಟ್ಟಲು ಮಾಡತಕ್ಕಂತಹ ಈ ಕುತಂತ್ರ ಶ್ರಮಕ್ಕೆ ಯಾವುದೇ ರೀತಿಯಲ್ಲಿ ಫಲ ಸಿಗುವುದಿಲ್ಲ ಅನ್ನತಕ್ಕಂಥ ಸಂದೇಶವನ್ನ ಇವತ್ತು ನಾವು ನೀಡಲಿಕ್ಕೆ ಈ ಪ್ರತಿಭಟನೆ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಸನ್ಮಾನ್ಯ ಬಂಧುಗಳೇ, ಅಗ್ನಿಪಥ ಇರಬಹುದು, ಹಲವಾರು ರೀತಿಯಲ್ಲಿ ನಿರುದ್ಯೋಗ ಇವತ್ತು ತಾಂಡವಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅಗ್ನಿಪಥದ ಮೂಲಕ ಯುವಕರ ಉದ್ಯೋಗದ ಬೇಡಿಕೆಗಳಿಗೆ ಕೂಡ ಕಡಿವಾಣ ಹಾಕತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಹಲವಾರು ಉದ್ದಿಮೆಗಳು ಮುಚ್ಚುತ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಇಲ್ಲದೆ ಅವರು ಬಸವಳಿದಂತ ಈ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗದ ಮೂಲಕ ಕಾಯಕಲ್ಪ ನೀಡುವ ಬದಲು ಅವರನ್ನ ದುರ್ಬಲರನ್ನಾಗಿಸ್ತಕ್ಕಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಭಾಗದ ದಾರ್ಶನಿಕರುಗಳ ಹೆಸರುಗಳನ್ನು ಕೈಬಿಟ್ಟು, ಅವರ ಪಾಠಗಳನ್ನು ಕೈಬಿಟ್ಟು ಕೇವಲ ಕುತಂತ್ರದ ಪಾಠ ಪುಸ್ತಕಗಳನ್ನು ಮಾತ್ರ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ಬಿತ್ತತಕ್ಕಂತಹ ಪಠ್ಯ ಪರಿಷ್ಕರಣೆಯನ್ನು ಕೂಡ ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸೇಡಿನ ರಾಜಕೀಯ ನಮ್ಮ ಇತಿಹಾಸದಲ್ಲಿ ಮಾಡಲಿಲ್ಲ. ಸೇಡಿನ ರಾಜಕೀಯದ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕಲು ಸಾಧ್ಯ ಇಲ್ಲ ಅನ್ನತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡುತ್ತಾ, ಪ್ರವಾದಿಯವರನ್ನು, ವಿಶ್ವ ಪ್ರವಾದಿಯವರನ್ನು ಕೂಡ ಯಾವುದೇ ಧಾರ್ಮಿಕ ನಾಯಕರುಗಳನ್ನ
ಟೀಕಿಸಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ, ಇತಿಹಾಸವನ್ನ ಜಗತ್ತಿನೆಡೆಯಲ್ಲಿ ಬೆತ್ತಲು ಮಾಡಿರತಕ್ಕಂಥ ಬಿಜೆಪಿ ನಾಯಕಿಯನ್ನ ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾದಂತಹ ಸರ್ಕಾರಗಳು ಅವರನ್ನ ಬಂಧಿಸದೆ ಕೇವಲ ಕಾಟಾಚಾರಕ್ಕಾಗಿ ಮಾತ್ರ ಮೊಕದ್ದಮೆಗಳನ್ನು ಹೂಡಿ ಜನರನ್ನ ವಂಚನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಬಲವಾಗಿ ಖಂಡಿಸ್ತಾ ಇದ್ದೇವೆ. ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಈ ಪ್ರತಿಭಟನೆಯನ್ನ ನೇತೃತ್ವವನ್ನ ಸನ್ಮಾನ್ಯ ಶಾಸಕರಾದ UT ಖಾದರ್ ಅವರು ಭಾಗವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರಲಾಗಲಿಲ್ಲ. ಸನ್ಮಾನ್ಯ ಪ್ರಶಾಂತ್ ಕಾಜವರ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ, ನಮ್ಮೊಂದಿಗೆ ಸಹಕರಿಸಿದ ಪೊಲೀಸರನ್ನು ಕೂಡ, ಪೊಲೀಸ್ ಅಧಿಕಾರಿಗಳನ್ನು ಕೂಡ, ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮವನ್ನ ಮುಂದಕ್ಕೆ ಸನ್ಮಾನ್ಯ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕರ್ಕರ್ ಅವರು ಮಾತಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ನಾವಿವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರನ್ನು ಹಿಂಸಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ದೇಶಾದ್ಯಂತ ಆಗ್ತಾ ಇದೆ. ಅದರ ಬಗ್ಗೆ ನಾವು ಪ್ರತಿಭಟನೆಯನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಈ ಸಂಘಟನೆಯನ್ನು ಮಾಡಿಕೊಂಡು ದೇಶ ಏನು ಮಾಡ್ತಾ ಇದೆ ಅನ್ನೋದನ್ನು ಜನರಿಗೆ ತೋರಿಸಿಕೊಟ್ಟಿದ್ದೇವೆ. ಇವತ್ತು ED, IT ಹಾಗೂ CBIಗಳನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ನಾಯಕರುಗಳಿಗೆ ಹಿಂಸಿಸತಕ್ಕಂಥ ಕೆಲಸವನ್ನು ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಾವು ಅದನ್ನು ಖಂಡಿಸುವಂತಹ ವಿಚಾರದಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಆಡಳಿತದ ವೈಫಲ್ಯವನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಏರ್ಪಡಿಸಿಕೊಂಡಿದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇರತಕ್ಕಂಥ ಪಕ್ಷ. 1885ರಲ್ಲಿ ಸ್ಥಾಪನೆಗೊಂಡಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶಾದ್ಯಂತ ಭಾರತೀಯರನ್ನು ಒಗ್ಗೂಡಿಸಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಇತಿಹಾಸ ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಸುಮಾರು ಈ 1885ರಿಂದ 1947ರವರೆಗೆ ನಿರಂತರವಾಗಿ ಪ್ರತಿ ಭಾರತೀಯರನ್ನ ಒಗ್ಗೂಡಿಸತಕ್ಕಂಥ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರ ಮುಖಾಂತರ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ್ದು. ತದನಂತರ ಸುಮಾರು 75 ವರ್ಷದಲ್ಲಿ 65 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಹಲವಾರು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಬಡ ಜನತೆಗೆ ಒದಗಿಸಿಕೊಂಡು ಶ್ರೀಸಾಮಾನ್ಯ ಜನರಿಗೆ ಆರ್ಥಿಕ ಸ್ಥೈರ್ಯವನ್ನು ತಂದುಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಮೋದಿ ಸರ್ಕಾರ ಇವತ್ತು ಪ್ರತಿಪಕ್ಷಗಳನ್ನ ಬಗ್ಗುಬಡಿಸತಕ್ಕಂಥ ಕೆಲಸದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಇದರ ವಿರುದ್ಧ ನಾವು ಹೋರಾಟ ಮಾಡತಕ್ಕಂಥ ಕೆಲಸವನ್ನ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ನಮ್ಮ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರ ಮೇಲೆ ಡೆಕ್ಕನ್ ಹೆರಾಲ್ಡ್ ಅಂತಕ್ಕಂಥ ನಮ್ಮ ಜವಾಹರ್ಲಾಲ್ ನೆಹರು ಸ್ಥಾಪನೆ ಮಾಡಿದಂತ ಒಂದು ಸಂಸ್ಥೆಯನ್ನ ಆ ಕೇಸ್ ಮುಗಿದದನ್ನ ಓಪನ್ ಮಾಡಿ ಇವತ್ತು ಅವರಿಗೆ ಕಷ್ಟ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಮೋದಿ ಸರ್ಕಾರ ಇವತ್ತು ಪ್ರತಿಪಕ್ಷಗಳನ್ನ ದಮನಪಡಿಸತಕ್ಕಂಥದ್ದು, ಅವರ ಬಾಯಿ ಮುಚ್ಚಿಸಿ ಅವರಿಗೆ ಖುಷಿ ಬಂದ ಸರ್ವಾಧಿಕಾರವನ್ನ, ಅದೇ ಆಡಳಿತವನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ನಾವು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವತ್ತು ಮೊನ್ನೆ ರಾಹುಲ್ ಗಾಂಧಿ ಅವರನ್ನ 5 ದಿನಗಳ ಕಾಲ 54 ಗಂಟೆ ಅವರನ್ನ ತನಿಖೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ಒಂದು ಸಮಸ್ಯೆ ಬಗ್ಗೆ 54 ಗಂಟೆ ಅದನ್ನು ತನಿಖೆ ಮಾಡ್ಲಿಕ್ಕೆ ಅದರಲ್ಲಿ ಏನಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದ ಮುಖಾನ ED ಅವನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಟ್ಟಾರೆ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅವ್ರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ನಾವು ಗೆಲ್ಲಲಿಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾನೊಂದು ಮಾತನ್ನ ಇವತ್ತು ನಾವು ಕಾರ್ಯಕರ್ತರ ಮುಂದೆ ನಾನು ಹೇಳ್ತಾ ಇದ್ದೇನೆ. ನಾವು ಬ್ರಿಟಿಷರಿಗೆ ಹೆದರಲಿಲ್ಲ, ಶಾಂತಿಯ ಸಂಕೇತವಾಗಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ವಿ. ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂತೂ ಇತಿಹಾಸ ಇದೆ. ಇವತ್ತು ಬಿಜೆಪಿ ಅವರ ಈ ಯಾವ ಕುಮ್ಮಕ್ಕಿಗೂ ನಾವು ಹೆದರುವಂತದ್ದಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ದೇಶಾದ್ಯಂತ ಒಟ್ಟಾಗಿ ನಾವು ಹೋರಾಟ ಮಾಡ್ತೇವೆ. ಯಾವುದೇ ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾಗಿ ಮಾಡ್ತಕ್ಕಂಥ ನಿಮ್ಮ ಕಾರ್ಯಕ್ರಮಗಳನ್ನು ನಾವು ಖಂಡಿಸ್ತೇವೆ. ಇನ್ನು ಯಾವತ್ತೂ ಕೂಡ ನಿಮ್ಗೆ ಹೆದರುವಂತ ವಿಷಯ ಇಲ್ಲ. ನೀವು ಯಾವುದೇ ಕಾರ್ಯಕ್ರಮ ಯೋಚನೆ ಮಾಡಿ, ಕಾಂಗ್ರೆಸ್ ಕಾರ್ಯಕರ್ತರು ಈ ದೇಶಕ್ಕಾಗಿ ಹೋರಾಟ ಮಾಡಿದಂತ ಕಾಂಗ್ರೆಸ್ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಯಾವತ್ತು ಮೋದಿಯ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಯಾರಿಗೂ ಕೂಡ ಹೆದರುವಂತ ಪ್ರಶ್ನೆ ನಮ್ಮಲ್ಲಿಲ್ಲ. ನಾವು ಖಂಡಿತವಾಗಿ ಕೂಡ ಧೈರ್ಯದಿಂದ ಮುನ್ನೋಗುತ್ತೇವೆ. ನಿಮ್ಮ ಯಾವಾಗ ಕಾಂಗ್ರೆಸ್ ಪಕ್ಷವನ್ನ ನೀವು ಏನೋ ಗಮನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತೀರೋ, ಆದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಮತ್ತು ಆ ಧೈರ್ಯ ನಮ್ಮಲ್ಲಿದೆ ಅಂತಕ್ಕಂಥ ಮಾತನ್ನ
ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಸಾರ್ವಜನಿಕ ಬಂಧುಗಳೇ, ಇವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವು ಯಾರ ಕೈಯಲ್ಲಿ ಅಧಿಕಾರ ಕೊಡಬೇಕಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಇವತ್ತು ದೇಶಾದ್ಯಂತ ಪ್ರತಿಯೊಂದು ವಸ್ತುವಿನ ಬೆಲೆ ಯಾವ ಮಟ್ಟಕ್ಕೆ ಹೋಗಿದೆ. ಇವತ್ತು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಉದ್ಭವ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರವಾದಿ ಮಹಮ್ಮದರ ಹೆಸರನ್ನು ಬಳಸಿಕೊಂಡು ಅವರಿಗೆ ಅವಹೇಳನ ಮಾಡ್ತಕ್ಕಂಥ ಕಾರ್ಯಕ್ರಮ ಆದರೂ ಕೂಡ ಅವರು ಬಿಜೆಪಿಯ ನಾಯಕ ಆದ್ದರಿಂದ ನೂರುಲ್ ಶರ್ಮಾ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ನಮ್ಗೆಲ್ಲರೂ ಕೂಡ ನಾಚಿಕೆ ಪಡ್ತಕ್ಕಂಥ ವಿಚಾರ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಅಗ್ನಿಪಥ್ ಅಂತ ಹೆಸರಿನಲ್ಲಿ ಇವತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಿರುದ್ಯೋಗಿಗಳನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಆದ್ದರಿಂದ ಬಂಧುಗಳೇ, ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಈ ಸಮಾಜದ, ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಆತ್ಮಸ್ಥೈರ್ಯವನ್ನ, ಆರ್ಥಿಕ ಶಕ್ತಿಯನ್ನ, ಅವರನ್ನ ಬಡತನದಿಂದ ಮೇಲೆ ಇರ್ತಕ್ಕಂಥ ಕೆಲಸ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವುದರ ಮೂಲಕ ಶಕ್ತಿ ಕೊಟ್ಟಿದೆ. ಇದನ್ನು ನಾವು ಯಾವತ್ತು ಮರೆಯಬಾರದು. ಯಾರು ದೀನ ದಲಿತರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಎಲ್ಲರನ್ನು ಕೂಡ ಸರಿಸಮನಾಗಿ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನ ದೇಶದಲ್ಲಿ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಆಡಳಿತ ಮಾಡಿದೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲ ಕಾರ್ಯಕರ್ತರು ಯಾವುದಕ್ಕೆ ಹೆದರಬೇಡಿ, ಒಗ್ಗಟ್ಟಾಗಿ ನಾವು ಮುಂದುವರಿಯುವ. ಈ ಮೋದಿ ಸರ್ಕಾರವನ್ನ ಎಲ್ಲಿಯವರೆಗೆ ಇದನ್ನು ದಮನ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇದು ಆ ಕೆಲಸವನ್ನು ಮಾಡುವ. ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಕೂಡ ನ್ಯಾಯ ಸಿಗತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನು ಮಾಡಿದ್ದಾರೋ ಅದೇ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಕಾರ್ಯಕರ್ತರು ಕೂಡ ಒಗ್ಗೂಡಿ ಕೆಲಸ ಮಾಡಬೇಕಂತ ಮನವಿಯನ್ನು ಹೇಳುತ್ತಾ, ಸಿಬಿಐ ಬರಲಿ, ಬಿಜೆಪಿ ಪಕ್ಷದ ದಂಡೇ ಬರಲಿ, ಸೋನಿಯಾ ರಾಹುಲ್ ಮುಟ್ಟಲು ಬಿಡೆವು, ಸೋನಿಯಾ ರಾಹುಲ್ ಮುಟ್ಟಲು ಬಿಡೆವು. ಇಡಿ ಬರಲಿ, ಐಟಿ ಬರಲಿ, ಸೋನಿಯಾ ರಾಹುಲ್ ಮುಟ್ಟಲು ಬಿಡೆವು. ಇಡಿ ಬರಲಿ, ಐಟಿ ಬರಲಿ, ಸೋನಿಯಾ ರಾಹುಲ್ ಮುಟ್ಟಲು ಬಿಡೆವು. ಇದೀಗ ಮುಂದಕ್ಕೆ ಕೆಪಿಸಿಸಿ ಪ್ರಚಾರ ಸಮಿತಿಯ ಸಂಯೋಜಕರಾಗಿರ್ತಕ್ಕಂತಹ ಸನ್ಮಾನ್ಯ ಫಾರೂಕ್ ರವರು ಮಾತಾಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಖಾತೆ ಅವರವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ಪ್ರತಿಭಟನಾ ಸಭೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳೇ ಮತ್ತು ಕಾರ್ಯಕರ್ತ ಬಂಧುಗಳು, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯತಕ್ಕಂತಹ ಪ್ರತಿಭಟನೆಯಲ್ಲಿ ನಮ್ಮ ಮುಡಿಪು ಬ್ಲಾಕ್ನ ಮುಖಾಂತರ ಕೂಡ ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ. ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ರಾಷ್ಟ್ರ ನಾಯಕಿಯಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ಅಥವಾ ಸಿಬಿಐಯ ಮುಖಾಂತರ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಈ ರಾಜ್ಯ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಆಗಲಿ ಅಥವಾ ಸೋನಿಯಾ ಗಾಂಧಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರದ ವಿರುದ್ಧ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಜನ ದಂಗೆಯೇಳುವಂಥ ಪರಿಸ್ಥಿತಿಯಲ್ಲಿ ಅವರ ಡೈವರ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಯಾವುದೇ ತೊಂದರೆಗಳಿಗೆ ಕೂಡ ಬಗ್ಗುವಂಥದ್ದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇಲ್ಲ. ಯಾಕಂತ ಹೇಳಿದರೆ, ನಾವು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿರ್ತಕ್ಕಂಥ, ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ನಿಮ್ಮ ಈ ಪೊಲ್ಲು ಇವತ್ತು ಬೆದರಿಸುವಂಥ ಕೆಲಸಕ್ಕೆ ಯಾವತ್ತೂ ಕೂಡ ಕಾಂಗ್ರೆಸ್ನ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಇವತ್ತು ಬಗ್ಗುವಂಥದ್ದು ಇಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳಿದೆ ಮತ್ತು ಈ ದೇಶದಲ್ಲಿ ನಡೀತಕ್ಕಂಥ ಇವತ್ತು ಬೆಲೆ ಏರಿಕೆ ವಿರುದ್ಧ ಇವತ್ತು ಜನ ಮಾತಾಡುವಂಥ ಸಂದರ್ಭದಲ್ಲಿ ಏನಾದರೂ ಆಲೋಚನೆ ಮಾಡಿಕೊಂಡು ಇವತ್ತು ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಕೂಡ ಈ ರಾಷ್ಟ್ರದ ಜನ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಇವತ್ತು ತೊಂದರೆ ಕೊಡದೆ, ನಿಮಗೆ ತೊಂದರೆ ಕೊಡದೆ ಇರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಇವತ್ತು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಖಂಡಿತವಾಗಿ ಅವ್ರಿಗೆ ಗೊತ್ತಿದೆ ಮುಂದಿನ ಚುನಾವಣೆಯಲ್ಲಿ
2023 ಚುನಾವಣೆಯಲ್ಲಿ ಇವತ್ತು ಬರ್ತಕ್ಕಂಥ ಮುಂದಿನ ಕೇಂದ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರ್ತದೆ, ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೇ ಆಗ್ತಾರೆ ಅನ್ನುವಂಥ ದೃಢ ನಿರ್ಧಾರ ಈ ರಾಷ್ಟ್ರದ ಜನ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತೇ ಅವರನ್ನು ಮುಗಿಸ್ತಕ್ಕಂಥ, ಅವರಿಗೆ ಕೇಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ನಾಯಕರುಗಳಿಗೆ ಬೆದರಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಇವತ್ತು ಅಗ್ನಿಪಥ ಅನ್ನುವಂಥ ಯೋಜನೆಯನ್ನು ತರುವುದರ ಮುಖಾಂತರ ಯುವಕರಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ಪ್ರತಿಭಟನೆ ಮಾಡಿ ಇವತ್ತು ಆ ಒಂದು ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ವಿಶ್ವದಲ್ಲೇ ತಲೆದಗ್ಗಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಅವಹೇಳನಕಾರಿ ಮಾಡಿ ಇಡೀ ವಿಶ್ವದಲ್ಲಿ ನಾವು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ, ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಯಾವ ರೀತಿ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅದಕ್ಕೆ ನಾವು ಯಾವತ್ತೂ ಕೂಡ ಎದುರುವುದಿಲ್ಲ. ಮತ್ತು ಪ್ರವಾದಿಯ ನಿಂದನೆ ಮಾಡಿರ್ತಕ್ಕಂಥವರನ್ನು ತಕ್ಷಣವಾಗಿ ಬಂಧನ ಮಾಡಬೇಕು. ಕೇವಲ ಕಾಟಾಚಾರದ ನೀವು ಕೇಸುಗಳನ್ನು ಹಾಕಿದ್ರೆ ಸಾಕಾಗುವುದಿಲ್ಲ. ಅವರ ತಕ್ಷಣವಾಗಿ ಬಂಧನ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೂಡ ಈ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತದೆ. ನೀವು ತಯಾರಾಗಿರಿ ಅನ್ನೋ ಮಾತನ್ನು ಹೇಳಿಕೊಂಡು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನನಗೆ ಮಾತನಾಡೋ ಅವಕಾಶ ಮಾಡಿಕೊಡಿದ್ದು ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಧಿಕ್ಕಾರ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಜಿಪನಡು ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಅಬೂಕರ್ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ಅದೇ ರೀತಿ ನಮ್ಮ ಡಾಕ್ಟರ್ ಸೆಲ್ ಅಧ್ಯಕ್ಷರಾದ ಡಾಕ್ಟರ್ ಸುರೇಖರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತ. ಕುಕ್ಕಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಎಸ್ಸಿ ಘಟಕದ ಮಾಜಿ ಜಿಲ್ಲಾಧ್ಯಕ್ಷರು, ಹಿರಿಯ ನಾಯಕರು, ಈ ಸಭೆ ಮನ್ಪೆರೆ ಕಾರಣದಾಣೆಂದು ಮಿತ್ತೆ ದುಮ್ಮು ಎನ್ನೋಡು ಪಾತ್ರ ನಕಲು ಪಂಡಿ ಯಾನ ಐನೇ ಪಂಪು ದಾದ ಬಂಡ ಸ್ವತಂತ್ರಗೆ ಬ್ರಿಟಿಷರಿಗೆ ಓಡಿ ಅಂದ್ರಂಚಿನ ಬ್ರಿಟಿಷರನ್ನೇ ಎದುರು ಬಂದ್ರಂಚಿನ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಅಧಿಕಾರ ಬಿಜೆಪಿದ ಅಂಚಿನ ಕೇಂದ್ರದ ಬಿಜೆಪಿದ ಅಧಿಕಾರ ಇರ್ತನವ ಎಂಕ್ಲೇನು ಭಗವನಂಚಿನ ಕೆಲಸ ಬಿಜೆಪಿ ಮಂತೇಡ ಒಂತೆ ಸಮಯ ನಿಗಲ ನೋಡ ಒಂತೆ ಚಿಲ್ಲರ ಸಮಯ ವರ್ಷ ಕಟ್ಟಲೆ ನಿರಂತರವಾಗಿ ನಡಪರೆ ಈ ಮಣ್ಣಿನ ಗುಣ ಹಂಚುಂಟು ಏನೆಲ್ಲ ಬ್ರಿಟಿಷರನ್ನೇ ಮೂಲ ಅಧಿಕಾರ ಮನ್ಪೆರೆ ಬುಡನ್ನ ಈ ಮಣ್ಣಿನ ಗುಣ ಜನಸಾಮಾನ್ಯರು ಐಟ್ಲ ನರಿಂಗ ನಡೆದಲ ಸ್ವಾತಂತ್ರ್ಯ ಬಾಡಾದು ಹೋಯಿನ ಜನ ಉಂಡು ಆರು ಪೆಟ್ಟು ತಿಂದು ಆರ್ಲ ಜೈಲಿಗೆ ಹೋದು ಪಾಕ ಅನುಭವ ಪಡೆಯ ಇದ್ದೆ ನಮ್ಮ ಕಣ್ಣಾದಿರು ರುಚಿ ಅಂಚಾದು ಆನಿ ನರಿಂಗಾನದ ಪೋಂಡ ಇನ್ನು ಈ ಬ್ಲಾಕ್ದ ಮಾತೇರ ಜೈಲಿಗೆ ಪಾಯರೆ ತಾಯ್ನಾಡು ಉಪ್ಪೇರೆ ಪಡ್ಬಿಡ ಮಾತೇರನ್ನು ಪಡೆದು ಹೆಂಗೆ ಅವಕಾಶ ಮಾಡ್ಕೋರು ಕಾಂಗ್ರೆಸ್ ಪಕ್ಷದು ಕೂಡ ಬೆರೆತಕ್ಕಾದು ಅಭಿನಂದಿಸೋದು ಎನ್ನೆರಡು ಪದರ ಅಂತವೆ. ಜೈ ಜೈ ರಾಮ್, ಜೈ ಧಿಕ್ಕಾರ 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 ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಧರ್ಮ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ದೇಶದಲ್ಲಿ ಅಶಾಂತಿ ಹಬ್ಬುತ್ತಿರೋ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ, ಧರ್ಮ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಕೆಲವೇ ನಿಮಿಷಗಳಲ್ಲಿ ನಾವು ಮುಕ್ತಾಯಗೊಳಿಸಲಿಕ್ಕೆ ಇದ್ದೇವೆ. ಇದೀಗ ಕೇವಲ ಎರಡೇ ಮಾತಿಗಾಗಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು, ನಮ್ಮೆಲ್ಲರ ಸ್ನೇಹಿತರು ಆಗಿರ್ತಕ್ಕಂಥ ಹೈದರ್ ಅವರು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಅಧ್ಯಕ್ಷರಾದ ನವಾಜ್ ನರಿಗಾನ್ ಅವರು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಕೇಂದ್ರ ಸರ್ಕಾರದ ಇಡಿ ಸಂಸ್ಥೆ ಹಾಗೂ ಜನ ವಿರೋಧಿ ನೀತಿಯ ವಿರುದ್ಧ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈ ಒಂದು ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ ಅಧ್ಯಕ್ಷತೆ ಸ್ಥಾನ ವಹಿಸಿದಂತಹ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜರ್ ಅವರನ್ನು ವಂದಿಸಿದ ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ತಮ್ಮಲ್ಲಿರುವಂತಹ ಖಜಾನೆಯಲ್ಲಿರುವಂತಹ ದುಡ್ಡನ್ನೆಲ್ಲ ಖಾಲಿ ಮಾಡಿ ಆಡಳಿತ ನಡೆಸಲು ಅಸಹಾಯಕರಾದಂತಹ ಸಂದರ್ಭದಲ್ಲಿ ಈ ಜನವಿರೋಧಿ ನೀತಿಯ ವಿರುದ್ಧ ಹೋರಾಟ ಮತ್ತು
ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತಿರುವಂತಹ ರಾಹುಲ್ ಗಾಂಧಿಯನ್ನು ದಮನಿಸುವಂತಹ ಒಂದು ಹುನ್ನಾರದಿಂದ ಇಡಿ ಸಂಸ್ಥೆಯನ್ನು ಬಳಸಿಕೊಂಡು ಅವರನ್ನು ನಿರಂತರವಾಗಿ ಈ ಒಂದು ತನಿಖೆಯ ನೆಪದಲ್ಲಿ ಅವರನ್ನು 5 ದಿನಗಳವರೆಗೆ ತನಿಖೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ನಿರಂತರ ಹೋರಾಟ ಮತ್ತು ಈ ದೇಶದ ಜನಸಾಮಾನ್ಯರ ಹೋರಾಟಕ್ಕೆ ಹೆದರಿಕೊಂಡು ಈಗಾಗಲೇ ತನಿಖೆಯನ್ನು ನಿಲ್ಲಿಸಿದೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೇಳಲು ಉದ್ದೇಶಿಸುವುದೆಂದರೆ, ತಾವು ಈ ದೇಶದ ಆಡಳಿತ ನಡೆಸಲು ಅಸಹಾಯಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರನ್ನು ಮತ್ತು ಕಾಂಗ್ರೆಸ್ ಕಚೇರಿಗೆ ನಾಯಕರ ಭೇಟಿಯನ್ನು ಪೊಲೀಸರ ಮುಖಾಂತರ ತಡೆದು ಈ ದೇಶದ ಆಡಳಿತ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದಮನಿಸಲು ಹೋದರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಸರ್ಕಾರವನ್ನು ಕಿತ್ತೊಗೆಯಲು ಹಿಂಜರಿಯುವುದಿಲ್ಲ ಎಂಬ ಒಂದು ಈ ಮಾತನ್ನು ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಹೇಳುವುದರ ಮುಖಾಂತರ, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕ ಪರಿಷ್ಕರಣಾ ನೀತಿಯ ವಿರುದ್ಧ ಏನು ಮೊದಲಿದ್ದಂತಹ ಪಠ್ಯ ಪುಸ್ತಕದಲ್ಲಿದ್ದಂತಹ ಎಲ್ಲ ಧರ್ಮ, ಜಾತಿ, ಮತ, ಪಂಗಡದ ಒಂದು ವಿಷಯವನ್ನು ಆಧಾರಿತವಾಗಿ ಒಳಗೊಂಡಂತಹ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಿ ಕೇವಲ ಸೀಮಿತ ವ್ಯಕ್ತಿಗಳ ಮತ್ತು ಕೋಮು ದ್ವೇಷ ಬೀಜವನ್ನು ಮಕ್ಕಳ ಮನಸ್ಸಿಗೆ ಬಿತ್ತಲು ನಡೆಸಿದಂತಹ ಹುನ್ನಾರವನ್ನು ಕೂಡ ನಾವು ಈ ಮೂಲಕ ಖಂಡಿಸುತ್ತೇವೆ. ಅದೇ ರೀತಿ ಕೇಂದ್ರ ಬಿಜೆಪಿ ಸರ್ಕಾರವು ಛತ್ತೀಸ್ಗಢದಲ್ಲಿ 4 ಲಕ್ಷ ಎಕರೆ ಜಾಗವನ್ನು ಅದಾನಿ ಕಂಪನಿಗೆ ಗಣಿಗಾರಿಕೆಯನ್ನು ಕೊಡಲು ಉದ್ದೇಶಿಸಿ ಇದರ ವಿರುದ್ಧ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿರವರು ಅಲ್ಲಿಯ ಆದಿವಾಸಿ ಜನ ಮತ್ತು ಬುಡಕಟ್ಟು ಜನಾಂಗದವರನ್ನು ಅವರ ರಕ್ಷಣೆಗೆ ನಿಂತು ಈ ಒಂದು ಗಣಿಗಾರಿಕೆಯನ್ನು ಮಾಡಲು ನಾವು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಕೊಟ್ಟ ಕಾರಣದಿಂದಾಗಿ ಅವರನ್ನು ಇಡೀ ಸಂಸ್ಥೆಯ ಮುಖಾಂತರ ಅವರನ್ನು ತನಿಖೆ ಮಾಡಿಸಿ ಅಲ್ಲಿ ಬುಡಕಟ್ಟು ಜನಾಂಗದ ಮಹಿಳೆಯನ್ನು ರಾಷ್ಟ್ರಪತಿ ಮಾಡುವ ಒಂದು ಹುನ್ನಾರವನ್ನು ಕೇವಲ ಅಲ್ಲಿಯ ಈ ದೇಶದ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಕಾರ್ಯವನ್ನು ಮಾಡಿದೆ ಎಂದು ಈ ಮೂಲಕ ಹೇಳಿ, ನಮ್ಮ ಕಾಂಗ್ರೆಸ್ಸಿನ ಪಕ್ಷದ ಇತಿಹಾಸ, ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರ ಪೂರ್ವಜರು ಅಂದ್ರೆ ನೆಹರೂರವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜೈಲನ್ನು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ವ್ಯಕ್ತಿಯಾಗಿದ್ದರೆ, ಅವರ ಮೊಮ್ಮಗನಾಗಿ ಅವರ ವಂಶದ ಕುಡಿಯಾಗಿ ರಾಹುಲ್ ಗಾಂಧಿ ಅವರು ಈ ದೇಶದ ಜನರಿಗೆ ನಮಗೆ ಬೇಕಾಗಿ ಈಗಿರುವಂತಹ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅವರಿಗೆ ಯಾವತ್ತೂ ಕೂಡ ಈ ದೇಶದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೆನ್ನೆಲುಬಾಗಿದ್ದಾರೆ. ಅವರ ರೋಮವನ್ನು ಕೂಡ ಮುಟ್ಲಿಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಿಡುವುದಿಲ್ಲ ಎಂಬ ಮಾತನ್ನು ಹೇಳುವುದರ ಮೂಲಕ ನನ್ನ ಈ ಒಂದು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇದೀಗ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ಕಾಂಗ್ರೆಸ್ ಕುಟುಂಬದ ಬಗ್ಗೆ ಇರ್ಬೋದು, ಎಲ್ಲ ತನಿಖಾ ಸಂಸ್ಥೆಗಳು ಇವತ್ತು ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನೆಹರೂರವರು ಇಡೀ ಭಾರತದ ಉದ್ದಗಲಕ್ಕೂ ಇರತಕ್ಕಂಥ ಭಾರತೀಯರನ್ನು ಒಗ್ಗೂಡಿಸಲು ಪ್ರಾರಂಭ ಮಾಡಿರ್ತಕ್ಕಂಥ ಹೆರಾಲ್ಡ್ ಪತ್ರಿಕೆ ಇಡೀ ದೇಶದ ಉದ್ದಗಲಕ್ಕೂ ಮಾಹಿತಿಯನ್ನು ಕೊಟ್ಟು ಜನರನ್ನು ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿರ್ತಕ್ಕಂಥ ಪತ್ರಿಕೆ ಹೆರಾಲ್ಡ್ ಪತ್ರಿಕೆ. ಅದು ಕಾಲಕ್ರಮೇಣ ಆ ಕಂಪನಿಯು ನಷ್ಟವನ್ನು ಉಂಟಾದಾಗ ಒಂದು ಯಂಗ್ ಬ್ರಿಗೇಡ್ ಎಂಬ ಸಂಸ್ಥೆ, ಕಾಂಗ್ರೆಸ್ಸಿನ ಅಂಗಸಂಸ್ಥೆ, ಯುವಕರ ಸಂಸ್ಥೆಗೆ ಅದನ್ನು ವರ್ಗಾವಣೆ ಮಾಡಿ 90 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಭರಿಸಿ ಆ 1 ಲಕ್ಷ ರೂಪಾಯಿಯ ಪ್ರಕರಣ ಬೇರೆ ಯಾವುದೇ ಭ್ರಷ್ಟಾಚಾರ ಅಲ್ಲ. ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ, ಇಡೀ ಕರ್ನಾಟಕದಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ಬೇರೆ ಬೇರೆ ಇವತ್ತು ರಾಜಸ್ಥಾನದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಪ್ರತಿಯೊಬ್ಬ MLA-ಗಳಿಗೂ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಆ MLA-ಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅವರ ಮೇಲೆ, ಬಿಜೆಪಿಯ MLA-ಗಳ ಮೇಲೆ, ಬಿಜೆಪಿಯ ನಾಯಕರ ಮೇಲೆ ಯಾವುದೇ ತನಿಖಾ ಸಂಸ್ಥೆಗಳಿಂದ ಇದುವರೆಗೂ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಇದೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. 15 MLA-ಗಳನ್ನು ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಖರೀದಿ ಮಾಡಿ ಬಾಂಬೆ ರೆಸಾರ್ಟ್ ಅಲ್ಲಿ ಕೂತ್ಕೊಳಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಅವರನ್ನು ಬಿಜೆಪಿ ಸರ್ಕಾರ ರಚನೆ ಮಾಡಿದೆ. ಆವಾಗ ಈ CBI ಎಲ್ಲಿತ್ತು, ಈ ED ಎಲ್ಲಿತ್ತು, ಇನ್ನಿತರ ತನಿಖಾ ಸಂಸ್ಥೆಗಳು ಎಲ್ಲಿತ್ತು? ಕೇವಲ ಸ್ವಂತ ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿರ್ತಕ್ಕಂಥ, ಜನರನ್ನು ಒಗ್ಗೂಡಿಸಿರ್ತಕ್ಕಂಥ ಒಂದು ಪತ್ರಿಕೆ ಅದು ನೆಹರೂರವರು ಈ
ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಇವತ್ತಿನ ರಾಹುಲ್ ಗಾಂಧಿ ಅವರ ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಅವರ ಸ್ವಂತ ಕಾಂಗ್ರೆಸ್ ಪಕ್ಷದ ಪತ್ರಿಕೆ, ಅದರಲ್ಲಿ ಏನಾದರೂ ಅವರು ಯಂಗ್ ಬ್ರಿಗೇಡ್ಗೆ ಅದನ್ನು ಒಂದು ರೀತಿಯ ವರ್ಗಾವಣೆ ಮಾಡಬೇಕು, ಇಷ್ಟು ದೊಡ್ಡ ಭ್ರಷ್ಟಾಚಾರದ ತನಿಖೆ ಮಾಡಬೇಕಿದ್ರೆ ಇವತ್ತು ಈ ದೇಶದ ಜನಸಾಮಾನ್ಯರ ಬ್ಯಾಂಕ್ ರಾಷ್ಟ್ರೀಕರಣದ ಮುಖಾಂತರ ಇಡೀ ಬಡವರನ್ನು ಬ್ಯಾಂಕಿಗೆ ಕಲಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಎಲ್ಲ ಬ್ಯಾಂಕ್ಗಳನ್ನು ಕೋಟ್ಯಾಂತರ ರೂಪಾಯಿಗಳಿಗೆ ಇವತ್ತು ಗುಜರಾತ್ ಕಂಪನಿಗಳಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಎಷ್ಟು ದೊಡ್ಡ ಪ್ರಕರಣ ಇರಬಹುದು, ಎಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. ಇದರ ಬಗ್ಗೆ ಯಾಕೆ ಈ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇಲ್ಲ? ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ವಿಚಾರಗಳು ಈ ಕರ್ನಾಟಕ ರಾಜ್ಯದ ಸಾಹಿತಿಗಳು, ಚಿಂತಕರು, ಬಸವಣ್ಣರು ಇರಬಹುದು, ನಾರಾಯಣ ಗುರುಗಳು ಇರಬಹುದು, ಇಡೀ ಚಿಂತಕರು ಇರತಕ್ಕಂಥ ಒಂದು ಪಾಠ್ಯವನ್ನು ಬದಲಾವಣೆ ಮಾಡಿ ಕೇವಲ ಅವರ ಏನು ವ್ಯವಸ್ಥೆ ಏನಿದೆ ಅದರ ಒಳಗೆ ಯಾವುದೇ ರೀತಿಯ ವಿದ್ಯಾರ್ಹತೆ ಇಲ್ಲದೇ ಇರತಕ್ಕಂಥ ಒಬ್ಬರನ್ನು ಸಮಿತಿಯ ಅಧ್ಯಕ್ಷರನ್ನಾಗಿ ಇವತ್ತು ಎಲೆ ಪ್ರಾಯದ ಮಕ್ಕಳಿಗೆ ಆ ಒಂದು ಮತಾಂಧತೆಯನ್ನು ಕೊಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ಬಿಜೆಪಿಯ ಒಂದು ಕುತಂತ್ರದ ವಿರುದ್ಧ, ಅದೇ ರೀತಿ ಇಡೀ ವಿಶ್ವದಲ್ಲೇ ಆರಾಧಿಸಿರ್ತಕ್ಕಂಥ ಮುಸ್ಲಿಂ ಸಮುದಾಯದ ಏಕೈಕ ನಾಯಕರಾಗಿರ್ತಕ್ಕಂಥ ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಂದನೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಇದುವರೆಗೆ ಬಂಧಿಸದೇ ಇರತಕ್ಕಂಥ ವಿಚಾರಕ್ಕೆ ನಾವು ಶಾಂತಿಯುತವಾಗಿ ಈ ರಾಜ್ಯದ ಈ ಪ್ರದೇಶದ ಜನರಲ್ಲಿ ಇರತಕ್ಕಂಥ ಭಾವನೆಗಳೇನಿದೆ ಇದು ಕಾಂಗ್ರೆಸ್ ಪಕ್ಷದ ಭಾವನೆ. ಈ ದೇಶದ ಸಂಸ್ಕೃತಿ ಏನಿದೆ ಅದು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ, ಇದು ಬಿಜೆಪಿಯ ಸಂಸ್ಕೃತಿ ಅಲ್ಲ. ಈ ದೇಶದ ಸಂಸ್ಕೃತಿ ಏನಿದ್ರು ಅದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾಂಗ್ರೆಸ್ಸಿನ ಸಂವಿಧಾನವೇ ಈ ದೇಶದ ಸಂವಿಧಾನ ಎಂಬ ನೆಲೆಗಟ್ಟಲಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಸಂಘಟಿಸಿ ನಾವು ಶಾಂತಿಯುತವಾದಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಇವರ ಎಷ್ಟರವರೆಗೆ ಈ ಭ್ರಷ್ಟಾಚಾರ ಮುಂದುವರಿಯುತ್ತದೆ ಅಷ್ಟರವರೆಗೆ ನಾವು ಹೋರಾಟಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಶಕ್ತಿಯಾಗಿ ನಿಲ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ನಾಸಿರ್ ನಡುಪದವರಿಗೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಜನಪರ ಹೋರಾಟಕ್ಕೆ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಜನಪರ ಹೋರಾಟಕ್ಕೆ ಧಿಕ್ಕಾರ, ಧಿಕ್ಕಾರ. ಧರ್ಮ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಪ್ರವಾದಿ ನಿಂದಕ ಬಿಜೆಪಿ ಸರ್ಕಾರಕ್ಕೆ, ನಾರಾಯಣ ಗುರುಗಳನ್ನು ಅವಹೇಳನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಸಾಹಿತಿಗಳನ್ನು ನಿಂದಿಸಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇಡೀ ಅಸ್ತ್ರವನ್ನು ಪ್ರಯೋಗಿಸಿ ವಿರೋಧ ಪಕ್ಷವನ್ನು ಕುಗ್ಗಿಸುತ್ತಿರುವ ಹೇಳಿ ಬಿಜೆಪಿ ಸರ್ಕಾರಕ್ಕೆ, ಹೇಳಿ ಬಿಜೆಪಿ ಸರ್ಕಾರಕ್ಕೆ, ಭ್ರಷ್ಟಾಚಾರ ಮೈಗೂಡಿಸಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಪ್ರವಾದಿ ನಿಂದಕ ಬಿಜೆಪಿ ಸರ್ಕಾರಕ್ಕೆ, ಧರ್ಮ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ನಾರಾಯಣ ಗುರುಗಳ ಅವಹೇಳನ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮಾತ್ರೆಗಳ ನಮಸ್ಕಾರ. ಇತ್ಯಾದ ಪೂರ್ತಿಗೆ ಹೆಚ್ಚು ಕಮ್ಮಿ ಅರ್ಧ ಗಂಟೆದ ಎಂಕಲ್ನ ಪ್ರತಿಭಟನೆ ಆಡು ಅವು ಬಾರಿಯಾತ್ ಶಾಂತಿಯುತವಾದ ಎಂಕಲ್ ನಡಪಡಾದು. ಬೇತೆ ಬೇತೆ ವಿಚಾರನು ಎಂಕಲ್ನ ಮುಖಂಡರ ನಕಲು ನಾಯಕರ ನಕಲು ವಿಚಾರನ ಮಂಡನೆ ಮಾಡ್ತೇವೆ. ಇರ ತಿರ್ಗಾದ ಐನೇ ಮಂಡನೆ ಮಲ್ಪನ ಆತ ಸೂಕ್ತ ಆತು ವಿಚಾರದಾದ ಪನ್ನಗ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ಈ ಎರಡೇ ಸರ್ಕಾರದ ಹುಟ್ಟುದಾದ ಪನ್ನಗ ಧರ್ಮನು ದೂರ ಮಲ್ತದು. ಧರ್ಮದ ಮಧ್ಯೆ ಒಂದು ರೀತಿ ಐನ್ ಮಲ್ಲ ಕಂದಕ ಮಲ್ತದು. ಜನಗಳಿಗೆ ತಿಂಗಳು ಬೇತೆ ಬೇತೆ ರೀತಿಯ ಒಂಜಿ ಕಾಯಕಲ್ಪ ಕೊಡ್ದು ಅಕ್ಕನ ಮನಸ್ಸಿನ ಬೇತೆ ಬೇತೆ ರೀತಿಗೆ ಕೊಲಪುರಂಚಿನ ಒಂಜಿ ಪ್ರಾಮಾಣಿಕ ಪ್ರಯತ್ನ ಮಲ್ಪನ ಸರ್ಕಾರ ಇತ್ತನ್ನ ಅವು ಬಿಜೆಪಿ ಸರ್ಕಾರ, ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ. ಈತು ಬುಂಡ ಬೇತೆ ವಿಚಾರದ ದಾಲಜ್ ಇನಿ ರಾಹುಲ್ ಗಾಂಧಿನ ಒಂಜಿ ವರ್ಷ ದುಂಬು 2 ವರ್ಷ ದುಂಬು ಅರೆ ಪಪ್ಪು ಒಣಂತೀರಿ ಇನಿ ಅರೆ ಪ್ರಬುದ್ಧ ಹತ್ತಿರ ಗೊತ್ತಾಯಿಡಿದು ಬೊಕ್ಕ ಇನಿ ಅರೆನೆ ಎಂಚ ಒಂದು ಸಂಕಷ್ಟಕ್ಕೆ ಪಾಡೋಡು ಪನ್ಪಿನ ಒಂಜಿ ಮಲ್ಲ ಕುತಂತ್ರ ಮಲ್ತದು. ಇನಿ ಇಡಿ ಪನ್ಪಿನ ಒಂಜಿ ಸಂಸ್ಥೆ ಐತ ಮುಖೇನ ಅರೆಗಿನಿ ಟಾರ್ಚರ್ ಮಲ್ತೊಂದಿಲ್ಲ ಅರೆಗೆ ಬೊಕ್ಕ ಸೋನಿಯಾ ಗಾಂಧಿ. ಈತು ವರ್ಷ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮಲ್ತದು ಇತ್ತುಂಡಲ್ಲ ಇನಿ ಮುಟ್ಟ ಇಡಿನ ಸ್ವಂತ ದುರ್ಬಲಕ್ಕೆ
ಮಲ್ತನ ಇತಿಹಾಸ ಇತ್ತಿಂದಂಡ ಎಂಕಲ ಬಿಜೆಪಿ ಎತ್ತಿಂದಂಡ ಇತರ ಪಕ್ಷದ ಕುಲು ತುಷ್ಪಾಡು ಇನಿ ಇಡಿ ಪನ್ಪುಣ ಸಂಸ್ಥೆ ರಾಷ್ಟ್ರ ಪಕ್ಕ ರಾಜ್ಯನ ಅತ್ತಿಂದಂಡ ದೇಶನ ಒಂಜಿ ಪಾಲನೆ ಮಲ್ಪುಣಂಚಿನ ಇಡೀ ಒಂದು ಸಂಸ್ಥೆ ಇನಿ ಮಲ್ಲ ನಮ್ಮನಡೆ ದುರ್ಬಲಕ್ಕೆ ಮಂತದ್ದು ಇನಿ ಜನಕ್ಲೇನ ಸಂಕಷ್ಟಕ್ಕೆ ಜನಕ್ಲೇನ ಮನಸ್ಸಿನ ಸ್ಥಿತಿನ ಹಾಲು ಮಲ್ಪುಣಂಚಿನ ಒಂದು ವಿಚಾರ ಅಂಡ ರಡ್ನೆ ಸರ್ಕಾರ ಎನ್ಮಾರು ಸುಡಿದಿಂಚಿ ಕೇಂದ್ರ ಸರ್ಕಾರ ಬನಗೊಂಡು ಜವನರಿಗೆ ಕೆಲಸ ಕೊರ್ಪ ಇನಿ ವಾ ಕೆಲಸ ಕೊರ್ಪೇರ ಬಂಡದ ಗೊತ್ತಾಪುಜಿ ಇನಿ ಅಗ್ನಿಪಥ್ ಪನ್ಪುಣಂಚಿ ಕಾರ್ಯಕ್ರಮ ನಡೆದಿತ್ತೆ ಎನ್ನ ಪ್ರಕಾರ ಅಗ್ನಿಪಥ್ ಪನ್ಪುಣಂಚಿ ಕಾರ್ಯಕ್ರಮ ಅವು ಅಗ್ನಿ ಗುಂಡೋಗ್ ಸೇರಿನಂಚಿನ ಒಂದು ಕಾರ್ಯಕ್ರಮ ಅಂತ ಪಣಿಯ ತಪ್ಪ ದಾಯ ಪಣ್ಣಗ 17 ವರ್ಷದ್ದು 24 ವರ್ಷದಲ್ಲಿ ಒಂದು ಯುವಕ್ಕೆ ಪ್ರಬುದ್ಧ ಆನಗ ఆయన ಕೆಲಸ ಬಿಡ್ದು ಆಯ ಬೊಕ್ಕ ಎಂಚಿನ ಮಲ್ಪಡವು ಒಂಜ ದುಮ್ಮು ಪಲ್ಲೆಕನೆ ಪಕೋಡ ಮರಡವು ಅತ್ತಂದಂಡ ಬೇತೆ ಬೇತೆ ಕಾರ್ಯಕ್ರಮ ಮಲ್ತದ ಅತ್ತನ ಚಪ್ಪಲಿ ಗಿಪ್ಪಲಿ ಎಂಚಿನ ಎಲ್ಲ ಅಂಗಡಿ ತಿದ್ದು ಅತ್ತಂದಂಡ ಎರಡಂಟಿಗೆಲ್ಲ ಸೇರಿದು ದರೋಡೆನ ಇತರ ಕೆಲಸ ಮಲ್ಪಡ ಒಂಜಿ ಪದ್ಧತಿನ ಮಲ್ಪನಂಚಿನ ಈ ಅಗ್ನಿಪಥ್ ಒಂದು ಯೋಜನೆ ಯಾನ ಈ ಸಂದರ್ಭ ಪಣಿಯರೆ ಇಚ್ಛೆ ಪಡೋದಿಲ್ಲ ಇನಿ ಬಂದಲೆ ಎಂಗಲು ಕಾಂಗ್ರೆಸ್ ಪಕ್ಷದಕ್ಕಲು ಇನಿ ಪ್ರತಿಭಟನೆ ಮಲ್ಪನ ಎಂಗಲ ಆದ್ಯ ಕರ್ತವ್ಯ ಅಂಡ ಯಾನ ಸಾರ್ವಜನಿಕ ಪನ್ಪಿನ ದಾದ ಪನ್ನಗ ನಿಖಿಲ್ ಒಂಚೂರು ಆಲೋಚನೆ ಮಲ್ಪಡವು ಆಲೋಚನೆ ಮಲ್ತಂದಂಡ ನಿಖಿಲಿಗೆ ವಿಚಾರ ಗೊತ್ತವು ಈ ಸರ್ಕಾರ ಇಂಚಿನ ಮಲ್ತೊಂದುಂಡು ಈ ಸರ್ಕಾರ ದಾದ ಮಲ್ತೊಂದುಂಡು ದಾದ ಮುಖೇನ ಇನ್ನು ಅಧಿಕಾರ ಪತ್ತೊಂದುಂಡು నేను ಮಾತ್ರ ನಮ್ಮ ತೆರಿಪುನ ಅಗತ್ಯತೆ ಉಂಡು ಇನಿ ಪ್ರವಾದಿ ಮಹಮ್ಮದ್ರಂಚ ಒಂಜಿ ದಾರ್ಶನಿಕರಿನ ಒಂಜಿ ವ್ಯಕ್ತಿನ ಒಂಜಿ ಧರ್ಮಗುರುಕುಲು ಅವತ್ತಂದ ಒಂಜಿ ನಡೆದಾಡು ದೇವರನ್ನ ಬಂಡಲ ತಪ್ಪ ಒಂದು ಅಂಚಿನ ವ್ಯಕ್ತಿನ ಇನ್ನೊಂಜಿ ವರ್ಮಾ ಪಂಡ್ರ ಒಂಜಿ ಪುಂಚವು ಇನ್ನು ಈತ್ ತುಚ್ಚ ಶಬ್ದಡು ಪಾತ್ರ ಉಡ್ದಾಂಡ ನೇಡಿ ಮುಟ್ಟ ಓಡಿ ಮುಟ್ಟ ಎತ್ತಿನ ಒಂಜಿ ವ್ಯಕ್ತಿಗೆ ಸ್ವಾತಂತ್ರ್ಯ ವ್ಯಕ್ತಿ ಪಾತ್ರನ ಸ್ವಾತಂತ್ರ್ಯ ಉಂಟು ಸತ್ಯ ಆಂಡ ಒಂಜಿ ವ್ಯಕ್ತಿನ ನಿಂದನೆ ಮಲ್ಪನ ಸ್ವಾತಂತ್ರ್ಯ ಓವೇ ಸಂವಿಧಾನ ಕೊರ್ತುಜರು ಇನಿ ಪ್ರತಿಭಟನೆ ಮಲ್ಪೆರೆ ಅವಕಾಶ ಉಂಟು ನಿಂದನೆ ಮಲ್ಪೆರೆ ಓವೇ ಸಂವಿಧಾನ ಬರೆತಿಜರು ಒಂಜಿ ಅಂಚಾಂಡ ರಡ್ನೆ ಈ ರಾಜ್ಯ ಸರ್ಕಾರ ಏತ್ ಮಾತ ಕಾರ್ಯಕ್ರಮ ನಡತೊಂದುಂಡು 40% ಕಾರ್ಯಕ್ರಮ ಆಯ್ತು ಎಡಿಟ್ ಪಠ್ಯ ಪುಸ್ತಕ ಪನ್ಪಿನ ಒಂಜಿ ವಿಚಾರ ನಮ್ಮ ಜೋಕುಲುಪ್ನಾಗ ಬಾರಿ ಆತ ಪಠ್ಯ ಪುಸ್ತಕನ ಓದುದ ಅವು ಮಾತ ಜಾತಿ ಧರ್ಮದಕ್ಲೆಗ್ ಒಂದು ಲೆಕ್ಕ ಇತ್ತಿನಂಚಿನ ಒಂಜಿ ಪಠ್ಯ ಪುಸ್ತಕ ಇನಿ ಅವೇ ಪಠ್ಯ ಪುಸ್ತಕ ನಾರಾಯಣ ಗುರುಕುಲ ಅಂಚಿನ ಒಂಜಿ ದಾರ್ಶನಿಕರಿನ ಇನಿ ಕೈ ಬಿಡುದು ಇನಿ ಸಂವಿಧಾನ ಬರೀನಂಚಿನ ಅಂಬೇಡ್ಕರ್ನ ವಿಚಾರನ ಕೈ ಬಿಡುದು ಬಸವಣ್ಣ ಬರೆತಿನ ವಿಚಾರನ ಕೈ ಬಿಡುದು ಅಂಚನೆ ಕುವೆಂಪು ಬರೆತಿನ ವಿಚಾರಗಳನ್ನು ಕೈ ಬಿಡುದು ಇಂಚಿನ ಮಾತ ಮಲ್ಲ ವ್ಯಕ್ತಿನ ಕೈ ಬಿಡುದು ಮಲ್ಪನಂಚಿನ ಏತಂದು ಸರಿ ಪನ್ಪ್ರಿ ನಿಖಿಲ್ ತೊಜ್ಬೋಡು ನಾಂಡ ನಿಖಿಲ್ನಾತಿಗೆ ನಿಖಿಲ್ ಆಲೋಚನೆ ಮಲ್ತದಾಂಡ ಸಮಾನ ಮನಸ್ಕೇರ್ ಕೂಡುದು ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ಮಲ್ಪೋಡು ನಿಖಿಲು ಐತೊಟ್ಟಿಗೆ ಯಾನ್ ಏಪಲ ಪನ್ಪೆ ಸಾರ್ವಜನಿಕವಾದ ನಿಖಿಲು ಪ್ರತಿಭಟನೆ ಮಲ್ಪಡು ಆ ಪ್ರತಿಭಟನೆಗೆ ಎಂಕಲ್ ನಿಖಿಲ್ನ ಒಟ್ಟಿಗೆ ಒಪ್ಪುವ ಸಾರ್ವಜನಿಕವಾದ ನಿಖಿಲ್ ಏರ್ಲ ಈ ಪ್ರತಿಭಟನೆ ಮಲ್ಪುಜಾರ ಇನಿ ಪ್ರತಿಯೊಂದು ಮನುಷ್ಯನ ಬಂಜಿಗಲ ಬೇನುಂಡು ಹೃದಯಗಲ ಬೇನುಂಡು ಆಂಡ ಈ ಧರ್ಮದ ಒಂಜಿ ನೆಲೆಗಟ್ಟಿದಾದ್ರ ಜನಕಲ್ಲೇನು ತೊಜ್ಪೋಜರೆ ಅಂಚ ಅದುಪ್ನಾಗ ಒಂದು ಧರ್ಮ ರಾಜ್ಯಕ್ಕೆ ಧರ್ಮ ಒಪ್ಪುಡಿಗೆ ರಾಜ್ಯಕ್ಕೆ ದೊಟ್ಟಿಗೆ ಧರ್ಮ ಒಪ್ಪೆರಲ್ಲಿ ರಾಜ್ಯಕ್ಕೆ ಮಲ್ಪನಾಗ ಧರ್ಮದ ಆಧಾರ ರಾಜ್ಯಕ್ಕೆ ಮಲ್ತಿಂಡ ಧರ್ಮಗಳ ಬೆಲೆ ತಿಕ್ಕೊಂಡು ರಾಜಕೀಯಗಳ ಬೆಲೆ ತಿಕ್ಕೊಂಡು ಇಂಚಿತ್ತಿನ ಈ ಕೇಂದ್ರ ಪಕ್ಕ ಬಿಜೆಪಿ ಸರ್ಕಾರ ಬರ್ಪಿನ 23 ರಾಜ್ಯ ಸರ್ಕಾರದ ಚುನಾವಣೆ ಬರ್ಕೊಂಡು 24 ಕೇಂದ್ರ ಸರ್ಕಾರದ ಚುನಾವಣೆ ಬರ್ಕೊಂಡು ಈ 2 ಚುನಾವಣೆ ನಿಖಿಲ ಉತ್ತರ ಕೊರಿಯಾದ ನಾಂಡ ಅವು ಸಾರ್ಥಕತೆ ಹಾಕೊಂಡು ಇನಿ ದೇಶಕ್ಕೆ ಬಲಿದಾನ ಕೊರ್ತಿನಂಚಿನ ಒಂಜಿ ಗಾಂಧಿ ಕುಟುಂಬನ ಇನ್ನು ಭಾರಿ ತುಚ್ಚ ಸ್ಥಾನ ದೀಪನಂಚಿನ ವ್ಯಕ್ತಿಲು ಏರಾಂಡಲ ಆ ಪೊರ್ತುಡು ಒಂಜಿ ಜೈಲಿಗೆ ಹೋದು ಅತ್ತದಂಡ ದೇಶ ಕಟ್ಟರೆಗೋಸ್ಕರ ಜೀವದಾನ ಕೊರ್ತುನಂಚಿನ ಒಂಜಿ ವ್ಯಕ್ತಿ ಇತ್ತದು ನಂಡ ನಂಗೆ ಬೇಜಾರಿಸಿ ಇನಿ ರಡ್ಡ್ ಜನನ
ಬಲಿದಾನದ ತೋರಿಸಿನ ಒಂಜಿ ಕುಟುಂಬದ ವ್ಯಕ್ತಿಲೇನೆ ವಿನಃ ಕಾರಣ ಈತಿಲ್ಲ ವಿಚಾರ ಮತ್ತೊಂದು ಹೆರಲ್ಡ್ ಸಂಸದ ವಿಚಾರ ಐನ್ ವೆರಿ ಬುದ್ಧಿವಂತಾಗ ಅತನ ತಿಳುವಳಿಕೆ ಇತ್ತನ ಓದುಂದಂಡ ಆಗ ಪೂರ ವಿಚಾರ ಎಲ್ಲ ಗೊತ್ತುಂಡು ರಾಜಕೀಯವಾದ ಪಾತ್ರನಾಗ ಎಂಚಲ ವ್ಯಕ್ತಿಗೆ ಪಾತ್ರ ರಾಪುಂಡು ಅದುಪನಗ నేను ಮಾತ ಯುವ ಜನತೆ నేను ಪೌರ ಆಲೋಚನೆ ಮಲ್ಪಡಾಪುಂಡು ನೆತ್ತ ಒಟ್ಟಿಗೆ ಇನಿ ರಾಜ್ಯ ಸರ್ಕಾರ ಅವಡು ಕೇಂದ್ರ ಸರ್ಕಾರ ಅವಡು ಬೆನಿಪಿನಂಚಿನ ಪ್ರತಿ ಒಂಜಿ ವಾಹನದಕ್ಲೆ ಇನಿ ಸರ್ತಿ ಡೀಸೆಲ್ಗೆ ಇರ್ನಿ ಪೆಟ್ರೋಲ್ಗೆ ಇರ್ನಿ ಗ್ಯಾಸ್ಗೆ ಇರ್ನಿ ನೆತ್ತ ಬಗ್ಗೆ ಏರ್ಲ ವಿಚಾರಣೆ ತೆರಿಪೋಜರು ನೆತ್ತ ಬಗ್ಗೆ ಏರಿಗ್ಲ ಮನಸ್ಸಿನ ಬೇನೆ ಇತ್ತನ್ನಲ್ಲ ದಾಯಿಗೆ ಬೀದಿಗೆ ಬಂದು ಹೋರಾಟ ಮಲ್ಪುಜಾರು ಇನಿ ಕಾಂಗ್ರೆಸ್ ಸರ್ಕಾರ ಒಪ್ಪನಗ 45 ಗ್ಯಾಸ್ಗೆ ಇನಿ ಸಾರತ್ತೆ 200 ರೂಪಾಯಿ ಅಣ್ಣಲ ಒಂಜೇ ಒಂಜಿ ಪೊಂಜನಕ್ಲಾಡು ಒಂಜೇ ಒಂಜಿ ಇಲ್ಲದಕ್ಲಾಡು ಒಂಜಿ ಗ್ಯಾಸ್ ಕೊರ್ಪಿನ ಡೀಲರ್ನ ಎದುರು ಅಣ್ಣಲ ಒಂಜಿ ಸಾಂಕೇತಿಕವಾದ ಪ್ರತಿಭಟನೆ ಮಲ್ಪೇರ ನಿಖಿಲ್ ತಯಾರಿದ್ದಾರೆ ನೆತ್ತ ಅರ್ಥದಾದ ನೆತ್ತ ಪೂರ ಅರ್ಥದಾದ ಅಂತ ಬಂದಾಗ ಧರ್ಮ ಪತ್ತೊಂದು ಧರ್ಮದಕ್ಲೇನು ದೂರ ದೀಪನ ಒಂಜೇ ಒಂಜಿ ಎಜೆಂಡ್ ಹತ್ತಂದೆ ಇತರ ಎಜೆಂಡ್ ಇಜ್ಜಿ ಅಂಚೆದುಪ್ನಾಗ ಯಾನ ಹೆಚ್ಚದಲ್ಲ ಪಾತ್ರ ಪೋಪುಜಿ ಈ ತುಳುಟೊಂಜಿ ಗಾದೊಂಡಿಗೆ ದೆಕ್ಕದ ಬೊಣ್ಣೆ ಬೋಡ್ನಿ ಮನ್ಪೇರು ದೆಕ್ಕದ ಬೊಣ್ಣೆ ಬೋಡ್ನಿ ಅಂಚೆದುಪ್ನಾಗ ನಮ್ಮ ಪಾತ್ರ ದೆಕ್ಕದ ಬೊಣ್ಣೆ ಬೋಡ್ರಿ ದೆಕ್ಕದ ನಮ್ಮನ ನೆಟ್ ಕಪಾಟ ದೀಪಲೆಕ್ಕ ಅವಡು ನಿಖಲು ಸಾರ್ವಜನಿಕರು ಎಂಕಲ ಸಾರ್ವಜನಿಕ ಪ್ರತಿಭಟನೆ ಸಾರ್ವಜನಿಕರು ನೀನು ಮತ್ತೆ ಮನನ ತೆತ್ತೊಂದು ಬರ್ಪಿನ 23 24 ಸರಕಾರ ಬನ್ನಗ ಈ ಬಿಜೆಪಿ ಬಂದ ಸರ್ಕಾರ ಮಸ್ತ್ ಬರಿಟ್ಟಿದೀವಳು ರಸ್ತೆಗೊಂಜಿ ಚರಂಡಿ ಚರಂಡಿ ಹಿಡ್ದಲ್ಲ 10 ಬಿಟ್ಟು ದೂರದ ಉಪ್ಪಳಂಚಿನ ವ್ಯವಸ್ಥೆ ಮಾಡ್ಕೊಡು ಚರಂಡಿ ಹಿಡ್ದಲ್ಲ 10 ಬಿಟ್ಟು ದೂರದ ಉಪ್ಪಳಂಚಿನ ವ್ಯವಸ್ಥೆ ಮಾಡ್ಕೊಡು ಅಂದಿಲ್ಲ ನಿಕ್ಲೆ ಪನ್ಪೆ ಜಾತ್ಯಾತೀತ ತತ್ತೋಡಿತ್ತಿನಂಚಿನ ಈ ದೇಶ నేను ఒవే జనాంగ దక్కలు ఒవే జాతి దక్కలాడు ఒవే ధర్మ దక్కలాడు నేను ಮಾತ ಈ ವಿಚಾರ ನಿಲ್ಲ ಬಿಡ್ಲಿ ಇಂದು ಈ ಸಂಸ್ಕೃತಿ ಇತ್ತಿನ ನಾಡು ಮಾತಾ ಜಾತಿ ಧರ್ಮ ದಕ್ಕಲು ಬದುಕುನಂಚಿನ ನಾಡು ಅಂಚದಪ್ಪನಗ ಈ ನಾಡಿನ ಒಂಜಿ ಧರ್ಮಗೂ ಸೀಮಿತ ಮಲ್ಪೆರೆ ಓ ಧರ್ಮ ದಕ್ಕಲು ಆಲೋಚನೆ ಮಲ್ತಿನಲ್ಲ ಅವು ತೀರಾ ನಪುಂಸಕತ್ವ ಪನಿಯರ ಇಚ್ಛೆ ಪಡೊಂದುಲ್ಲೆ ಅಂಚದಪ್ಪನಗ ಇಂಚಿನ ಮಾತ ವಿಚಾರ ನಿಖಲ್ ದಿವಲ್ಲೆ ನಮಕ್ ಪ್ರಕೃತಿ ಕೊರ್ಪಿನಂಚಿನ ಗಾಳಿ ನೀರು ಇತ್ತಿನ ಬಲ್ಪು ದೆಕ್ಕದಾಲ ಈ ಭೂಮಂಡಲ ಇತ್ತಿನ ಪ್ರತಿ ಜೀವಿಲೆಗಲ ಅವು ಆ ಜಾಗ ಪೊಣ್ಣಗಲ ಹೆಚ್ಚು ಕಡಿಮೆ ಮಲ್ತೀಜರಿ ಅಂತ ನಮ್ಮಡ ಈತ ಮಲ್ಲ ತಾರತಮ್ಯ ಈತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಈ ಜಾತಿ ಪತ್ತೊಂದು ಪಕ್ಷನ ಬಲ ಮಲ್ಪನ ಒಂಜೇ ಇರೋದು ಅತ್ತಂದೆ ಜನಕ್ಲೇನು ಎಡ್ಡೆ ಮಲ್ಪನ ಇರೋದೇ ಇಜ್ಜಿ ಅಂಚ ಅದುಪ್ಪನಾಗ ನಿಖಲ ಪೂರ ಈ ಸಾರ್ವಜನಿಕರಾದ ಈ ಎಂಕಲ ಮಾಧ್ಯಮದಕ್ಲೇನು ಲೆತ್ತೊಂದ ದೃಶ್ಯ ಮಾಧ್ಯಮದಕ್ಲೇನು ಬಕ್ಕ ಟಿವಿ ಮಾಧ್ಯಮದಕ್ಲೇನು ರೆಡ್ಡಿ ಜನಲ್ಲ ವಾರ್ತಾ ಮಾಧ್ಯಮದಕ್ಲೇನು ಲೆತ್ತದ ನಿಖಲು ಈ ವಿಚಾರಲೇನು ಉಡುಪಾದ ಪತ್ರಿಕೆ ಬಕ್ಕ ಟಿವಿಡ್ಲ ತೋರಿಸ್ಬೋದು ಜನಕ್ಕಲು ನೀಡ್ದಾದ್ರ ಒಂತಂಡಲ ತಮ್ಮ ಮನಸ್ಸಿನ ಸ್ಥಿಮಿತ ಗುಣತದ ಏರು ವ್ಯಕ್ತಿ ಶಕ್ತಿ ಅದು ಉಪ್ಪೇರು ಅಕ್ಲೇನು ಮಾತ ನಿಖಲ ಆಯ್ಕೆ ಮಲ್ಪಲೆ ನಿಖಲಿಗೆ ಮಾತ ಬಡವೀರನ ಪಕ್ಷ ದುಮ್ಮುಡ್ದೆ ಕಾಂಗ್ರೆಸ್ ಪಕ್ಷ ಬನ್ಪಿನ ಜಗತ್ತಿಗೆ ಜಾಹೀರಾತು ಅದು ಇತ್ತನ್ನಲ್ಲ ಇನಿತ ಕೆಲವೊಂದು ವಿಚಾರದಲ್ಲಿ ದಾತ್ರ ಐನು ಪೂರ ಮರೆತೇರಿ ಇನಿ ಒಕ್ಕಲು ಮಸ್ತ ಕಾನೂನು ಅದುಪ್ಪು ಅದನ್ನ ಭೂ ಸುಧಾರಣೆ ಕಾನೂನು నేను ಪೂರ ಮರ್ತು ಕೊಡ್ತುಂದಂಡ ಕಾಂಗ್ರೆಸ್ ಪಕ್ಷ ಅಂಚೆ ಅದುಪ್ಪನಾಗ ನನ್ನ ದುಮ್ಮು ಬರ್ಪಣ ದಿನಟ್ಟು ನಿಖಲ ಎಂಕಲ ಪ್ರತಿಭಟನೆ ಮುಖಾಂತರ ಸಾರ್ವಜನಿಕರ ಮನವಿ ಹೆಚ್ಚಿನ ಬಣ್ಣಗ ಪಕ್ಷ ಆಯ್ಕೆ ಮಲ್ಪನಾಗ ಜಾತ್ಯತೀತ ಪಕ್ಷನ ಆಯ್ಕೆ ಮಲ್ಪಲೆ ನಿಖಲೆಗೆ ಊರು ನಮ್ಮ ಮಾತ ಎಂಟೆಡು ಬದುಕೋಡು ನಾಂಡ ಕಾಂಗ್ರೆಸ್ ಪಕ್ಷನೇ ಬೋಡು ಇನ್ನಿತ ಕಾರ್ಯಕ್ರಮಗ ಎಂಕಲ ಶಾಸಕರು ಬರಡುತ್ತಿದೆ ಅರೆಗೆ ಕಾರಣಾಂತರ ಬರೆಯರ ಅವಕಾಶ ಆಯ್ಜಿ ಅಂಚೆ ಅದುಪ್ನಾಗ ಎಂಕಲ ಸಾಂಕೇತಿಕವೈನಂಜಿ ಪ್ರತಿಭಟನೆ ಇನಿ ರಾಹುಲ್ ಗಾಂಧಿ ಪಕ್ಕ ಸೋನಿಯಾ ಗಾಂಧಿ ಈ ಎರಡು ವ್ಯಕ್ತಿಲೇನು ನಿಖಲೆಗೆ ಏಪಲ ಇಡಿ ಬಂದ್ಬಿಡ ಸಂಸ್ಥೆಯನ್ನು ಪತ್ತೊಂದು ಉಲಾಯ್ಪಡ್ನ ಅವಕಾಶ ನಿಖಲೆ ತಿಕ್ಕಂದು ಇನಿ ಮೂಲು ಸಾಂಕೇತಿಕವಾದ ಪೊರ್ಲುಡು ಇತರರಿಗೆ ತೊಂದರೆ ಅವನ್ನ ರೀತಿ ಮತ್ತಿನ ಪ್ರತಿಭಟನೆ ದುಮ್ಮದ ದಿನಟ್ಟು ಒಂಜು ವೇಳೆ ನಿಖಲೆ ಒಂಜು ವೇಳೆ ಇಡಿ ಸಂಸ್ಥೆ ಅಕ್ಲೇನು ದುರ್ಬಲಕ್ಕೆ ಮತ್ತು ಉಲಾಯಿ ಮೀನಿ ಪಾಡ್ಯಾರ ನಾಂಡ
ಮುಡಿಪುಡು ಬೇರೆ ರೀತಿಯ ಪ್ರತಿಭಟನೆ ಅವು ನಿಕ್ಲೆ ಮಾತ್ರೆಗಳ ಎಚ್ಚರ ಒಂದು ದಾಯ ಎಚ್ಚರ ಬಂದಾಗ ಧರ್ಮದ ಲೆಕ್ಕನೇ ನಡುಪುತ್ತಿನ ಧರ್ಮ ನಡಪುಡು ಧರ್ಮನ ವ್ಯತಿರಿಕ್ತವಾದ ಧರ್ಮ ಪತ್ತೊಂದು ಪೋನಕ ಧರ್ಮ ಬೇತೆ ನಮ್ಮ ನಡೆ ಸಾಕಾರ ಮಲ್ತೊಂದು ಪೋಪುಂಡು ಧರ್ಮ ಏಪಲೊಪ್ಪುಡು ನಮ್ಮ ಪೂರ ಈ ಭೂಮಿದ ಮಿತ್ತ ಅನಿವಾರ್ಯತೆ ಕೆಲವೊಂದು ವರ್ಷ ಬದುಕಲ್ಲಿ ಮಾತ್ರ ಬುಂಡ ಏಪಲ ಹೆಚ್ಚು ಸಮಯ ಬದುಕೇರಾಬಜಿ ಸತ್ಯನೇ ಬರಿ ಉಂಡು ಸತ್ಯಮೇ ಜಯತೆ ಬಂದ್ಬಿಡು ಒಂಜಿ ಪಾತ್ರ ಉಂಡು ಅಂಚನೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೆತ್ತಿನಲ್ಲ ದುಮ್ಮದ ದಿನ ಬಲ ತಿಕ್ಕು ದುಮ್ಮದ ದಿನ ಅಧಿಕಾರ ಪತ್ರಂಚಿನ ಅವಕಾಶ ತಿಕ್ಕು ಒಂದು ಪಂಡೊಂದು ಇನಿ ಎಂಕ್ಲನ ಆರಕ್ಷಕ ಠಾಣೆದಕ್ಕಲು ವಾರ್ಯಾತ್ ಗೌರವಡು ಗಾರ್ಯಾತ್ ಸೌಮ್ಯತೆಡು ಎಂಗ್ಲಿಗೆ ಸಾಕಾರ ಕೊಡ್ತಾಡು ಐತೊಟ್ಟಿಗೆ ಎಂಗ್ಲ ಪತ್ರಿಕೆ ಮಾಧ್ಯಮ ಬೊಕ್ಕ ದೃಶ್ಯ ಮಾಧ್ಯಮದಕ್ಕಲು ಬರ್ತದೆ ಎಂಗ್ಲಿಗೆ ಸಾಕಾರ ಕೊಡ್ತಾರೆ ದೃಶ್ಯ ಮತ್ತ ಬೊಕ್ಕ ಪತ್ರಿಕಾ ಮಾಧ್ಯಮದಕ್ಕಲ ಇಂತೆ ವಿನಂತಿ ನೆಟ್ಟು ಆಯ್ದ ಕೆಲವೊಂದು ವಿಚಾರಗಳು ಬೇಪಡು ಪಾಡ್ಲೆ ಜನಕ್ಕಲೇ ಗೊತ್ತಾವಡು ಇನಿ ಪತ್ರಿಕೆ ಓದಿನ ಬಹಳಷ್ಟು ಬಾರ್ಯಾತ್ ಜನಕ್ಕಲು ಉಳ್ಳೇರು ಅಕ್ಲೇಡ್ದಾದ್ರ ಇನಿ ದೇಶ ಕಟ್ಟಿರ್ಲಾಪುಂಡು ದೇಶ ಅತನ ಪಕ್ಷ ಕಟ್ಟಿರ್ಲಾಪುಂಡು ಅತನ ದೇಶ ಕಟ್ಟಿರ್ಲಾಪುಂಡು ಧರ್ಮ ಉರಿಪರ್ಲಾಪುಂಡು ಧರ್ಮ ಅಳಿಪರ್ಲಾಪುಂಡು ಪೂರಲಾಪುಂಡು ಅಂಚೆ ಅದುಪ್ರಾಗ ನಿಖಲ ಪತ್ರಿಕಾ ಮಾಧ್ಯಮದಕ್ಕಲು ಎಂಕಲ್ನ ದೇವರಿಗೆ ಸಮಾನಾಕಲು ಸತ್ಯನು ಮಾತ್ರ ಬರಲಿ ಸತ್ಯ ಇಜ್ಜಂದಿನ ಬರೆ ಹೊಡ್ಚಿ ಯಾನು ಹಿಂದೆ ಬರ್ಬಿಡಿ ಪತ್ರಿಕಾ ಮಾಧ್ಯಮದಕ್ಕಲ್ಲ ದೃಶ್ಯ ಮಾಧ್ಯಮ ಸತ್ಯ ನಂಡ ಬರಲಿ ಸತ್ಯ ಇಜ್ಜಿಂದ ಬರೆ ಹೊಡ್ಚಿ ನಿಖಲೆ ಪೂರ ಅಭಿನಂದನೆ ಬೊಕ್ಕ ಧನ್ಯವಾದ ಎಂಕ್ಲೆಗೆ ದೇವರು ಈ ವರ್ಷದ ಪೊರ್ತುಡ್ಲ ಈ ಒಂಜಿ 2 ಗಂಟೆದ ಪೊರ್ತುಗು ದೇವರೆಲ್ಲ ಒಂಜಿ ಕೃಪೆ ಮಲ್ದಾರೆ ದೇವರಿಗೆಲ್ಲ ಧನ್ಯವಾದ ಮಲ್ತೊಂದು ಅಭಿನಂದನೆ ಮಲ್ತೊಂದು ಎಂಕ್ಲೆ ಪೂರ ಎಡ್ಡೆ ತಿಕ್ಕಡು ಈ ಪ್ರತಿಭಟನೆ ಸಾಂಕೇತಿಕ ಜನಕ್ಕೆ ತೊಂದರೆ ಬಂದ ರೀತಿಯಲ್ಲಿ ಕಾಲ ಪ್ರಾಮಾಣಿಕ ಮಲ್ತ ಎಂಕ್ಲೆ ಪೂರ ಅಭಿನಂದನೆ ಧನ್ಯವಾದ ಸಹಕಾರ ಮಂತನ ರಿಕ್ಷಾ ಚಾಲಕರಿಗೆ ಮಾಲಕರನಕ್ಲೆಗೆ ಈ ಅಂಗಡಿ ದಕ್ಲೆಗೆ ಮಾತ್ರಗಳ ಆತನ ಎಂಕಲ ಆರಕ್ಷಕ ಠಾಣೆಗಳಿಗೆ ಮಾತ್ರ ಇಲ್ಲ ಅಭಿನಂದನೆ ಬಗ್ಗೆ ಧನ್ಯವಾದ ಮತ್ತೊಂದು ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಯ ಬಗ್ಗೆ ಪ್ರತಿಭಟನೆ ನೇತೃತ್ವ ವಹಿಸಿಕೊಂಡು ಇದರ ಮಹತ್ವವನ್ನು ತಿಳಿಸಿಕೊಂಡಂತಹ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ಪ್ರಶಾಂತ್ ಕಾಜೂರ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧಿಕ್ಕಾರ ಧಿಕ್ಕಾರ ಜನವಿರೋಧಿ